ತಲೆಯಲ್ಲಿ ಕಾಗದದಿಂದ ತಯಾರಿಸಿದ ರಾಜ ಕಿರೀಟ, ಕೈಯಲ್ಲಿ ಗಿರ್ಗಿಟ್. ಶಾಲಾ ಮೈದಾನದಲ್ಲಿ ಮಕ್ಕಳು ಗಿರಗಿರನೆ ತಿರುಗಿಸ್ತಾ ಓಡಾಡ್ತಾ ಇದ್ರೆ ಹಬ್ಬದ ಸಂಭ್ರಮ. ಅದನ್ನ ನೋಡ್ತಾ ನಿಂತಿದ್ದ ಶಿಕ್ಷಕರಿಗೆ, ಹಿರಿಯರಿಗೆ ತಮ್ಮ ಬಾಲ್ಯ ಜೀವನ ಮರುಕಳಿಸಿದಂತಾಯಿತು. ಈ ದೃಶ್ಯ ಕಂಡು ಬಂದಿದ್ದು ಬramharakutluವಿನ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಯಲ್ಲಿ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಇದೇ ಮೊದಲ ಬಾರಿಗೆ ಆರಂಭಗೊಂಡ ತುಂಬೆ ಕ್ಲಸ್ಟರ್ ಮಟ್ಟದ ಮಕ್ಕಳ ವಿಜ್ಞಾನ ಹಬ್ಬಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಜ್ಞಾನೇಶ್ ಚಾಲನೆ ನೀಡಿದರು. ಅವರು ಮಾತನಾಡಿ, ವಿದ್ಯಾರ್ಥಿಗಳು ಹೊಸ ಹೊಸ ವಿಚಾರಗಳನ್ನು ಕಲಿಯಬೇಕು, ಕಲಿತು ಅದನ್ನ ಮರೆಯದೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಶುಭ ಹಾರೈಸಿದರು. ಉತ್ತರ ಸಿಗಲಿಲ್ಲ, ಉತ್ತರ ಸಿಡ್ಕೋವರೆಗೂ ಪ್ರಯತ್ನ ಪಡ್ತಾ ಇರಬೇಕು, ಏನು ಸಿಗುತ್ತೆ ಅಂತ. ಹಾಗೆ ನಿಮ್ಮಲ್ಲಿ ಬೆರಳಿಗೆ ಬಂದುಬಿಟ್ರೆ ನಿಮ್ಮನ್ನ ಯಾರೂ ದಿಕ್ಕು ತಪ್ಪಿಸೋಕ್ಕಾಗಲ್ಲ, ಯಾರು ನಿಮ್ಮ ತಪ್ಪರೆ ಎಳೆಯೋಕ್ಕಾಗಲ್ಲ. ನಾಳೆ ನೀವು ಒಳ್ಳೆ ದೊಡ್ಡ ಪ್ರಜೆಗಳಾಗ್ತೀರಿ, ಸಮಾಜಕ್ಕೆ ಉತ್ತಮ ವ್ಯಕ್ತಿಗಳಾಗ್ತೀರಿ. ಆ ದಿಕ್ಕಿನಲ್ಲಿ ಇವತ್ತು ನೀವೆಲ್ಲ ಖುಷಿಯಾಗಿ ಭಾಳ ಸಂತೋಷದಿಂದ ಹಬ್ಬ ಆಚರಣೆ ಮಾಡ್ತಾ ಇದ್ದೀರಿ, ಹೌದಲ್ವಾ? ಬಂಧುಗಳ ಜೊತೆಯಲ್ಲಿ. ಯಾವ ಬಂಧುಗಳು? ನೆರೆಹೊರೆಯ ಶಾಲೆಯ ಮಕ್ಕಳ ಜೊತೆಯಲ್ಲಿ ಇವತ್ತು ಹಬ್ಬ ಆಚರಿಸ್ತಾ ಇದ್ದೀರಿ. ಒಬ್ಬೊಬ್ರು ಹೇಗೆ ಮಾಡ್ತಾರೆ ನೋಡಬೇಕು, ನೀವು ಮಾಡೋದನ್ನು ಅವ್ರು ನೋಡಬೇಕು, ಅವ್ರು ಮಾಡೋದನ್ನು ನೀವು ನೋಡಬೇಕು, ಹೊಸ ಹೊಸ ವಿಚಾರಗಳನ್ನ. ಸಂಘದ ಅಧ್ಯಕ್ಷ ದಿವಾಕರ್ ಪಂಬದಬೆಟ್ಟು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ವೇದಿಕೆಯಲ್ಲಿ ಸಿಆರ್ಪಿ ನಂದ ಎಸ್ತೇರಾ, ಸಹ ಶಿಕ್ಷಕಿ ಭಾರತಿ ಶೇಷಪ್ಪ ಮತ್ತಿತರರು ಉಪಸ್ಥಿತರಿದ್ದರು.